ಡೀಟೇಲ್ ಮೀಟಿಂಗ್ ಮತ್ತೆ ಇನ್ನೊಂದ್ಸಲ ಅವರು ಬಂದ ಮೇಲೆ ಬೈಪಾಸ್ ಮತ್ತು ಇದರ ಬಗ್ಗೆ ಮಾಡ್ತಾರೆ. ಇವತ್ತು ನಾವು ಈ ಮೂರು ವಿಷಯ ಚರ್ಚೆ ಮಾಡೋಣ. ಒಂದು ಮೇಂಟೆನೆನ್ಸ್, आप ब्रीफ कीजिए मेंटेनेंस का क्या क्या काम करना है, जो भी विषय सबका लेके ट्रैफिक की जो फाइनल ಆಗೋದಿಲ್ಲ ಇನ್ನೊಂದ್ಸಲ ನಾವು ಸೇರಲೇಬೇಕಾಗ್ತದೆ. ಸೋಮವಾರ ಮೀಟಿಂಗ್ ಮಾಡೋಣ. ನಮ್ಮ ಬಿ ಸಿ ರೋಡಿನಿಂದ ಸುರತ್ಕಲ್ವರೆಗಿನ ಪೋರ್ಟ್ ಕನೆಕ್ಟಿವಿಟಿ ರಸ್ತೆ ಏನಿದೆ NMPRCL ಅಂಡರ್ನಿರುವಂಥ ಅಲ್ಲಿ ಹಲವಾರು ಸಮಸ್ಯೆಗಳು, ಮೇಂಟೆನೆನ್ಸ್ನ ಇಶ್ಯೂಸ್ ಎಲ್ಲ ಇತ್ತು. ಹಾಗಾಗಿ ಸಂಬಂಧಪಟ್ಟ ಇಲಾಖೆಯವ್ರನ್ನ NHAI, ಪೊಲೀಸ್ ಇಲಾಖೆ, ಕಾರ್ಪೊರೇಷನ್ ಇವರ ಮೂರನ್ನು ಇಟ್ಕೊಂಡು ಒಂದು ಸಭೆ ನಮ್ಮ ಮಂಗಳೂರು ಉತ್ತರ ಮತ್ತು ಮಂಗಳೂರು ದಕ್ಷಿಣದ ಶಾಸಕರನ್ನ ಇಟ್ಕೊಂಡು ಇವತ್ತು ಮಾಡಿದ್ದೀವಿ. ಈಗಾಗಲೇ ಆ ರಸ್ತೆಗೆ ಒಟ್ಟು 28 ಕೋಟಿ ಮೊತ್ತದ ಮೇಂಟೆನೆನ್ಸ್ ವರ್ಕ್ನ ಟೆಂಡರ್ ಆಗಿದೆ. ಆ ಟೆಂಡರ್ ಕೆಲಸಗಳು ಮಳೆಗಾಲದ ಕಾರಣಕ್ಕೆ ಮಾಡಲಿಕ್ಕೆ ಆಗಿರಲಿಲ್ಲ. ಅತ್ಯಂತ ಶೀಘ್ರದಲ್ಲಿ ಆ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದನ್ನು ಈಗಾಗಲೇ ಸೂಚಿಸಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋಆರ್ಡಿನೇಷನ್ ಮಾಡಲಿಕ್ಕೆ ನಾವು ಪೊಲೀಸ್ ಇಲಾಖೆಗೆ ಸೂಚಿಸಿದ್ದೇವೆ. ಇದರ ಜೊತೆಗೆ ನಾವು ಈ ಒಟ್ಟು 33 ಕಿಲೋಮೀಟರ್ನ ಸ್ಟ್ರೆಚ್ ಏನಿದೆ ಅದನ್ನು ಕಂಪ್ಲೀಟ್ ಅಪ್ಗ್ರೇಡ್ ಮಾಡುವಂಥದ್ದಕ್ಕೆ ಈಗಾಗಲೇ ನಾನು ಕೇಂದ್ರ ಸಚಿವರ ಹತ್ರ ಮನವಿ ಮಾಡಿದ್ದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ DPR ಮಾಡಲಿಕ್ಕೆ ನಮಗೆ ಅನುಮೋದನೆಯೂ ಸಿಕ್ಕಿದೆ. ಆ DPR ಆಗುವಂಥ ಸಂದರ್ಭದಲ್ಲಿಯೂ ಕೂಡ ಕಾರ್ಪೊರೇಷನ್, ಪೊಲೀಸ್ ಇಲಾಖೆ ಮತ್ತು NHAI ಒಟ್ಟು ಕೋಆರ್ಡಿನೇಟೆಡ್ ಎಫರ್ಟ್ ಆಗಬೇಕು, ಅದನ್ನು ಚರ್ಚೆ ಮಾಡಿ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇವತ್ತಿನ ಸಭೆಯಲ್ಲಿ ನಾವು ಸೂಚಿಸಿದ್ದೇವೆ. ಹಾಗಾಗಿ ಈ ರಸ್ತೆಯ ಒಟ್ಟು ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಮಂಗಳೂರು ನಗರಕ್ಕೆ ಇವತ್ತು ಹೆವಿ ಟ್ರಾಫಿಕ್ ಇರೋದ್ರಿಂದ, ವಿಶೇಷವಾಗಿ ಪೋರ್ಟ್ನ ಟ್ರಾಫಿಕ್ ಇರೋದ್ರಿಂದ ಆ ಟ್ರಾಫಿಕನ್ನು ಡೈವರ್ಟ್ ಮಾಡಲಿಕ್ಕೆ ಮುಂದಿನ ದಿವಸದಲ್ಲಿ ಒಂದು 35 ಕಿಲೋಮೀಟರ್ನ ಬೈಪಾಸ್ನ ರಚನೆ ಕೂಡ ಆಗಬೇಕು. ಅದರ ಬಗ್ಗೆಯೂ ಕೂಡ ಅನುಮೋದನೆ ಸಿಕ್ಕಿದೆ. DPR ಆಗಿ ಅದು ಮುಂದಿನ ದಿವಸಗಳಲ್ಲಿ ಆಗುವಂಥದ್ದಿದೆ. ಹಾಗಾಗಿ ಒಟ್ಟು ಸಮಗ್ರ ಈ ವಿಷಯದಿಂದ ಚರ್ಚೆ ಮಾಡಲಿಕ್ಕೆ ಇವತ್ತು ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣದ ಶಾಸಕರು ಮತ್ತು NHAI ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳನ್ನು ಇಟ್ಕೊಂಡು ನಾವು ಈ ಕೆಲಸವನ್ನು ಮಾಡಿದ್ದೇವೆ. ಸಹಜವಾಗಿ ಜನರ ಆಕ್ರೋಶ ಇದ್ದಿದ್ದೆ. ಆ ಘಟನೆ ಏನು ನಡೆದಿದೆ ಅದು ಘಟನೆ ತುಂಬ ದುಃಖಕರವಾದ ಘಟನೆ. ಯಾವುದೇ ಒಂದು ಕುಟುಂಬದ ಒಂದು ಸದಸ್ಯರು ಈ ರೀತಿ ಕಳೆದುಕೊಂಡಾಗ ಆ ದುಃಖ ಸಹಜವಾಗಿ ಇರ್ತದೆ. ಹಾಗಾಗಿ ಈ ಆಕ್ರೋಶಗಳು ಇದ್ದಿದ್ದೆ. ನಾವು ಜನಪ್ರತಿನಿಧಿಗಳಾಗಿ ಇದಕ್ಕೆ ಸ್ಪಂದನೆ ಕೊಡಬೇಕು, ಇದೆಲ್ಲ ನಮ್ಮ ಜವಾಬ್ದಾರಿಯೂ ಹೌದು. ಆ ಜವಾಬ್ದಾರಿಯ ನೆಲೆಯಲ್ಲಿ ಇಲಾಖೆ ಅಧಿಕಾರಿಗಳ ಬೆನ್ನೆಡ್ದು ಕೆಲಸ ಮಾಡಿಸುವಂಥದ್ದು, ಮೇಲೆ ಅನುದಾನಗಳನ್ನು ತರುವಂಥದ್ದು, ಈಗೆಲ್ಲ ಕೆಲಸಗಳು ಆಗಬೇಕಾಗಿದೆ. ಆದರೆ ಈ 33 ಕಿಲೋಮೀಟರ್ ಏನಿದೆ BC ರೋಡ್ನಿಂದ ಸುರತ್ಕಲ್ವರೆಗೆ, ಇದು ನಮಗಿರುವಂಥ ದೊಡ್ಡ ಚಾಲೆಂಜಿನ ರಸ್ತೆ. ಯಾಕೆಂದರೆ ಹೆವಿ ಟ್ರಾಫಿಕ್ ಇರುವಂಥದ್ದು, ನಗರ ಪ್ರದೇಶದ ಒಳಗಡೆ ಹೋಗುವಂಥದ್ದು, ಸರ್ವಿಸ್ ರೋಡ್ಗಳಿಲ್ಲ, ಈ ರೀತಿ ಒಟ್ಟು ಸಮಸ್ಯೆ ಇರುವಂಥ ರಸ್ತೆ. ಹಾಗಾಗಿ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕೊಡುವ ದೃಷ್ಟಿಯಿಂದ ನಾನಂತೂ ಕಾರ್ಯೋನ್ಮುಖನಾಗಿದ್ದೇನೆ. ಈ ದಿಸೆಯಲ್ಲಿ ನಾನು ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತೇನೆ. ಅದೇ ಶಾಶ್ವತ ಪರಿಹಾರ ಮಾಡುವ ದೃಷ್ಟಿಯಿಂದ ಈಗಾಗಲೇ ಒಂದು DPRಗೆ ಏಜೆನ್ಸಿ ಫಿಕ್ಸ್ ಆಗಿದೆ. ಮುಂದಿನ 5-6 ತಿಂಗಳೊಳಗೆ ಇದರ ಬಗ್ಗೆ ಒಂದು ಸಮಗ್ರವಾದ ಚರ್ಚೆ, ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಆ ಬ್ಲ್ಯಾಕ್ ಸ್ಪಾಟ್ ರಿಮೂವಲ್ ಮಾಡುವಂಥದ್ದು, ಎಲ್ಲೆಲ್ಲಿ ಎಲಿವೇಟೆಡ್ ಮಾಡುವಂಥದ್ದು, ಸರ್ವಿಸ್ ರೋಡ್ ಮಾಡುವಂಥದ್ದು, ಈ ಕೆಲಸ ಮಾಡುವ ದೃಷ್ಟಿಯಿಂದಲೇ ಇವತ್ತು ಸಭೆಯನ್ನು ಕರೆಸಿದ್ದೇನೆ. ಮತ್ತು ಮುಂದಿನ ದಿವಸದಲ್ಲಿ ಅವರು ಕೋಆರ್ಡಿನೇಟೆಡ್ ಆಗಿ ಒಟ್ಟು ಚರ್ಚೆ ಮಾಡಿ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಇದನ್ನು ಮಾಡಿದೆ. ಶಾಶ್ವತ ಪರಿಹಾರ ಆಗುವ ದೃಷ್ಟಿಯಿಂದ ಒಂದು ಇದನ್ನು ಅಪ್ಗ್ರೇಡ್ ಮಾಡುವಂಥದ್ದು, ಎರಡನೇದು ಬೈಪಾಸ್ ಮಾಡುವಂಥದ್ದು ಶಾಶ್ವತ ಪರಿಹಾರದ ದೃಷ್ಟಿಯಿಂದ ಕೆಲಸ. ಅದೇ ಸಮಸ್ಯೆ ಅನ್ನೋದು ಬಿಟುಮಿನ್ ರಸ್ತೆ ಆಗಿರೋದ್ರಿಂದ ಬಿಟುಮಿನ್ ಪ್ಲ್ಯಾಂಟ್ ಮತ್ತು ಬಿಟುಮಿನ್ ಲೇ ಮಾಡುವಂಥ ಸಂದರ್ಭದಲ್ಲಿ ಒಂದು ಇಂಟರ್ಮೀಡಿಯೇಟ್ ಮಳೆ ರೆಗ್ಯುಲರ್ ಬರ್ತಾ ಇರೋ ಕಾರಣಕ್ಕೆ ಅವರಿಗೆ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಸ್ಟಾರ್ಟ್ ಮಾಡಿದರು ಕೆಲಸ. ಬಹಳಷ್ಟು ಡಿಮಾಂಡ್ ಇತ್ತು ಮಾಡಬೇಕು. ಈಗ ಸದ್ಯದ ಸಮಸ್ಯೆಗೆ ಪರಿಹಾರ ಲಾಂಗ್ ಟರ್ಮ್ ಇದೆಲ್ಲ ಮಾತಾಡ್ತೀವಿ. ಸದ್ಯದ ಸಮಸ್ಯೆಗೆ ಇದು ಪಾಟೋಲ್ ಫಿಲ್ ಮಾಡುವಂಥ ಕೆಲಸಗಳಾಗಿದೆ. ರಿಲೇಯಿಂಗ್ ಆಗುವಂಥ ಕೆಲಸಗಳು ಕೆಲವು ಕಡೆ ಇದೆ. ಅದನ್ನು ಈಗ ಇವತ್ತಿನ ಸಭೆಯಲ್ಲಿ ಅದೇ ನಾವು ಇದು ಮಾಡಿದ್ದು. ಆ ರಿಲೇಯಿಂಗ್ ಆಗುವಂಥ ಕೆಲಸಗಳು ಒಟ್ಟು 11 ಕಿಲೋಮೀಟರ್ ರಿಲೇಯಿಂಗ್ ಆಗಬೇಕು. ಆ ರಿಲೇಯಿಂಗ್ ಮಾಡುವಂಥ ಕೆಲಸ ಕೂಡ ಆಗ್ತದೆ. ನಾನು ಆಗಲೇ ಹೇಳಿದ್ದು, ಈ ರಸ್ತೆಯಲ್ಲಿ ಒಂದು ಮೇಜರ್ ಸಮಸ್ಯೆ ಇದೆ. ಒಂದು ನಾರ್ಮಲಿ ಟೋಲಿಂದ ಕಲೆಕ್ಟ್ ಆದ ಹಣ ಮೇಂಟೆನೆನ್ಸಿಗೆ ಹೋಗುವಂಥದ್ದು. ಅದಕ್ಕೋಸ್ಕರ ನಾವು ಸ್ಪೆಷಲ್ ಗ್ರ್ಯಾಂಟನ್ನು ತಂದಿದ್ದು. 31 ಕೋಟಿಯ ಸ್ಪೆಷಲ್ ಗ್ರ್ಯಾಂಟ್ ತಂದು ಅದು ಟೆಂಡರ್ ಆಗಿ 28.5 ಕೋಟಿಗೆ ಆ ಟೆಂಡರ್ ಆಗಿದೆ.
ಕೆಲಸ ಅವರು ಮೇನಲ್ಲಿ ಪ್ರಾರಂಭ ಮಾಡೋದಂತ ಇತ್ತು. ಮೇಯಲ್ಲಿ ಮಳೆ ಬೇಗ ಬಂದಿರೋದ ಕಾರಣಕ್ಕೆ ಬಿಟುಮಿನ್ ರೋಡ್ ಆಗೋ ಕಾರಣಕ್ಕೆ ಬಿಟುಮಿನನ್ನು ಮಳೆಯಲ್ಲಿ ಹಾಕಿದರೆ ಅದು ಉಳಿಯೋದಿಲ್ಲ. ಆ ಕಾರಣಕ್ಕೆ ಆ ಸಂದರ್ಭದಲ್ಲಿ ಮಾಡಲಿಲ್ಲ. ಇದೊಂದು ಅತ್ಯಂತ ದುಃಖದ ಘಟನೆ ಈ ಸಂದರ್ಭದಲ್ಲಿ ಆಗಿರೋ. ಇದಕ್ಕೆ ನಾವೆಲ್ಲರೂ ಯಾರೂ ಇದನ್ನು ಇದು ಮಾಡಲಿಕ್ಕೆ ಆಗೋದಿಲ್ಲ. ಆ ದುಃಖದ ಜೊತೆ ನಾವಿದ್ದೇವೆ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಈ ರೋಡಿಗೆ ಒಟ್ಟು ಶಾಶ್ವತ ಪರಿಹಾರ ಮಾಡೋ ದೃಷ್ಟಿಯಿಂದ ನಾನಂತೂ ಖಂಡಿತವಾಗಿಯೂ ಎಲ್ಲ ಇಲಾಖೆಗಳನ್ನು ಒಟ್ಟು ತೆಗೆದುಕೊಂಡೋಗಿ ಇದನ್ನು ಮಾಡ್ತೇವೆ. DPR ಅಲ್ಲಿ ಏನು ಬರ್ತದೆ ಅಂತ ಚರ್ಚೆ ಮಾಡಬೇಕು. ಎಲ್ಲೆಲ್ಲಿ ಕಾಂಕ್ರೀಟ್, ಎಲ್ಲೆಲ್ಲಿ ಸರ್ವಿಸ್ ರೋಡ್, ಎಲ್ಲೆಲ್ಲಿ ಎಲಿವೇಟೆಡ್ ಮಾಡಬೇಕು, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ.